ಒಬ್ಬ ಕಾಮನ್ ಸೆನ್ಸ್ ಇರೋನು ಮಾಡೋಂಥ ಕೆಲಸನೇ ಇದು. ಯಾಕಂದರೆ ತುಂಬ ಹತ್ತಿರದಲ್ಲಿ ಲೇಡಿ ಕ್ವಶನ್ ಹಾಸ್ಪಿಟ್ಲು ಕೂಡ ಇದೆ. ಎಷ್ಟೋ ಗರ್ಭಿಣಿಯರು ಕೂಡ ಪ್ರತಿದಿನ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಅವರಿಗೆ ಈ ರೋಡ್ ಕ್ರಾಸ್ ಮಾಡಿ ಹೋಗೋಂಥ ಸಂದರ್ಭದಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ. ಕಂಡಪಟ್ಟೆ ಬ್ಲಾಕ್ ಆಗ್ತದೆ, ಮೊದಲೇ ಕಂಡಪಟ್ಟೆ ಬ್ಲಾಕ್ ಇಲ್ಲಿ ಆಗೋದು. ಆದರೆ ಇವರು ಇಷ್ಟು ಬ್ಯಾರಿಕೇಡ್ ಎಲ್ಲ ಹಾಕಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಈಗ ಪಾರ್ಕಿಂಗ್ ಪ್ಲೇಸ್ ಇಲ್ಲ, ಏನಿಲ್ಲ ಈ ಮಂಗಳೂರು ಸಿಟಿಯಲ್ಲಿ. ದೊಡ್ಡವರಿಗೆ ವಯಸ್ಸಾದವರು ರೋಡ್ ಕ್ರಾಸ್ ಬಸ್ ಸ್ಟ್ಯಾಂಡ್ ಇರೋದು ರೋಡಿನ ಆಚೆಗಿದೆ. ವಯಸ್ಸಾದವರಿಗೆ ಈ ಕಡೆ ರೋಡ್ ಕ್ರಾಸ್ ಮಾಡಲಿಕ್ಕೆ 300-400 ಮೀಟರ್ ದೂರದಿಂದ ಹೋಗಿ ರೋಡ್ ಕ್ರಾಸ್ ಮಾಡ್ಕೊಂಡು ಬರಬೇಕು. ನಿತ್ಯವೂ ಟ್ರಾಫಿಕ್ ಸಮಸ್ಯೆಯಿಂದ ಹೈರಾಣಾಗಿರುವ ಮಂಗಳೂರು ಜನತೆಗೆ ಇದೀಗ ಮತ್ತೊಂದು ಸವಾಲು. ನಗರದ ಹೃದಯ ಭಾಗ ಸ್ಟೇಟ್ ಬ್ಯಾಂಕ್ನಲ್ಲಿ ಬಸ್ ನಿಲ್ದಾಣದಿಂದ ಹೊರಬರುವ ಬಸ್ಗಳಿಗಾಗಿ ಪ್ರತ್ಯೇಕ ಬಸ್ ಬೇ ನಿರ್ಮಿಸಲಾಗಿದೆ. ರಸ್ತೆ ಮಧ್ಯೆ ಬ್ಯಾರಿಕೇಡ್ ಇಟ್ಟು ರಸ್ತೆ ವಿಭಜಿಸಿರುವ ಟ್ರಾಫಿಕ್ ಪೊಲೀಸರು ನಾಗರಿಕರಿಗೆ ಸಮಸ್ಯೆ ತಂದೊಡ್ಡಿದ್ದಾರೆನ್ನುವ ಆರೋಪ ಕೇಳಿ ಬರ್ತಾ ಇದೆ. ಬಸ್ ಸಂಚಾರ ಒಂದು ಕಡೆಯಾದ್ರೆ ಬಸ್ ನಿಲ್ದಾಣವಿರುವುದು ಇನ್ನೊಂದು ಕಡೆ. ಅಷ್ಟೇ ಅಲ್ಲದೆ ಆಟೋಗಳು ಸುತ್ತಿ ಬಳಸಿ ಬಂದು ಪ್ರಯಾಣಿಕರನ್ನ ಇಳಿಸಬೇಕಾದ ಸನ್ನಿವೇಶ ನಿರ್ಮಾಣವಾಗಿದೆ. ಅದೇ ರಸ್ತೆಯಲ್ಲಿ ಲೇಡಿ ಗೋಶನ್ ಆಸ್ಪತ್ರೆ ಇರುವುದರಿಂದ ಅಲ್ಲಿಂದ ಬರುವಂತಹ ಗರ್ಭಿಣಿ ಹೆಂಗಸರು ಸೇರಿದಂತೆ ಮಕ್ಕಳು, ಹಿರಿಯ ನಾಗರಿಕರಿಗೆ ಬಸ್ ಹತ್ತುವುದಕ್ಕೆ, ಬಸ್ ನಿಲ್ದಾಣ ತಲುಪುವುದಕ್ಕೆ ಸಮಸ್ಯೆ ಎದುರಾಗಿದೆ. ಸಾರ್ವಜನಿಕ ವಾಹನಗಳಿಗೆ ಒಂದೇ ಬೇನಲ್ಲಿ ಅವಕಾಶ ನೀಡಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಅತೀವವಾಗಿ ಕಾಡುತ್ತಿದ್ದು, ಆದಷ್ಟು ಶೀಘ್ರವಾಗಿ ಬ್ಯಾರಿಕೇಡ್ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅವಕಾಶ ನೀಡಬೇಕೆಂದು ಸಾರ್ವಜನಿಕರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಕಂಡಪಟ್ಟೆ ಬ್ಲಾಕ್ ಆಗ್ತದೆ, ಮೊದಲೇ ಕಂಡಪಟ್ಟೆ ಬ್ಲಾಕ್ ಇಲ್ಲಿ ಆಗೋದು. ಆದರೆ ಇವರು ಇಷ್ಟು ಬ್ಯಾರಿಕೇಡ್ ಎಲ್ಲ ಹಾಕಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಈಗ ಪಾರ್ಕಿಂಗ್ ಪ್ಲೇಸ್ ಇಲ್ಲ, ಏನಿಲ್ಲ ಈ ಮಂಗಳೂರು ಸಿಟಿಯಲ್ಲಿ. ನೋಡಿ, ಅಲ್ಲೊಂದು ಲೇಡಿ ಕ್ವಶನ್ ಅಂತ ಒಂದು ಬಸ್ ಸ್ಟ್ಯಾಂಡ್ ಅಂದಿತ್ತು. ಈ ಗರ್ಭಿಣಿಯವರು, ಏಜ್ ಆದವರೆಲ್ಲ ಬರ್ತಾರೆ, ಅವರಿಗೆಲ್ಲ ತೊಂದರೆ ಇನ್ನು ಭಾರಿ ಕಷ್ಟ ಆಗ್ತಾ ಉಂಟು. ಮತ್ತು ಪಾರ್ಕಿಂಗ್ ಏನು ಪ್ಲೇಸ್ ಇಲ್ಲ. ಈಗ ನೀವೇ ನೋಡ್ತಾ ಇದ್ದೀರಲ್ಲ, ಬ್ಲಾಕ್ ಆಗೋದು. ಇಷ್ಟ ತನಕ ಬ್ಲಾಕ್ ಆಗ್ತಾ ಇರಲಿಲ್ಲ ಇಲ್ಲಿ, ಈಗ ಕಂಡೋಟೆ ಬ್ಲಾಕ್ ಆಗ್ತಾ ಉಂಟು. ನಮಗೆ ಕ್ರಾಸಿಂಗ್ ಆಗಲಿಕ್ಕೆ ಸಹ, ಇಲ್ಲಿಂದ ಆಚೆ ಕ್ರಾಸಿಂಗ್ ಆಗಲಿಕ್ಕೆ ಸಹ ತುಂಬ ಕಷ್ಟ. ಪಾರ್ಕಿಂಗ್ ಪ್ಲೇಸ್ ಇಲ್ಲ, ಯಾವುದೂ ಇಲ್ಲ. ಏನು ಮಾಡು ಸರ್, ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಬೇಕಲ್ಲ ಇವರು. ಸೋಮವಾರ 1 ತಾರೀಕಿಗೆ ಬ್ಯಾರಿಕೇಡ್ ಹಾಕಿದ್ದಾರೆ. ಇವತ್ತು ನೋಡಿದ್ರೆ ಸೋಮವಾರ ಫುಲ್ ಬ್ಲಾಕ್ ಆಗಿದೆ. ಮಕ್ಕಳಿಗೆ ಹೋಗ್ಲಿಕ್ಕೆ, ದೊಡ್ಡವರಿಗೆ, ವಯಸ್ಸಾದವರು ರೋಡ್ ಕ್ರಾಸ್ ಬಸ್ ಸ್ಟ್ಯಾಂಡ್ ಇರೋದು ರೋಡಿನ ಆಚೆಗಿದೆ. ವಯಸ್ಸಾದವರಿಗೆ ಈ ಕಡೆ ರೋಡ್ ಕ್ರಾಸ್ ಮಾಡಲಿಕ್ಕೆ 300-400 ಮೀಟರ್ ದೂರದಿಂದ ಹೋಗಿ ರೋಡ್ ಕ್ರಾಸ್ ಮಾಡ್ಕೊಂಡು ಬರಬೇಕು. ಆದ್ದರಿಂದ ಇವರು ಈ ಬ್ಯಾರಿಕೇಡ್ ತೆರವುಗೊಳಿಸಬೇಕು. ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಈ ಬ್ಯಾರಿಕೇಡ್ನ ತೆರವುಗೊಳಿಸಿ ಅನುಕೂಲ ಮಾಡಿಕೊಡಬೇಕು ಪಬ್ಲಿಕ್ಕಿಗೆ. ಇಲ್ಲಿ ಟೋಟಲಿ ಸಿಟಿ ಏರಿಯಾ ಆದ ಕಾರಣ ಇಲ್ಲಿ ಅನುಕೂಲ ಕಡಿಮೆ ಆಗಿದೆ. ಅದೇ ರೀತಿ ಈಗ ಒಂದು ಕಡೆ ಓಪನ್ ಮಾಡಿ ಖಾಲಿ ಬಸ್ಗಳಿಗೆ ಮಾತ್ರ ಒಂದರ ಸೈಡ್ ರಸ್ತೆ ಬಿಟ್ಕೊಟ್ಟಿದ್ದಾರೆ ಅವರು. ಸ್ಟೇಟ್ ಬ್ಯಾಂಕ್ ಪರಿಸರದಲ್ಲಿ ಒಂದು ಯಾವುದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಇದಕ್ಕಿಂತ ಮೊದಲು ತುಂಬ ಒಂದು ವಾತಾವರಣ ತುಂಬ ಚೆನ್ನಾಗಿತ್ತು. ಇವತ್ತು ಒಂದು ಬ್ಯಾರಿಕೇಡ್ ಹಾಕಿರೋದ್ರಿಂದ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಇವತ್ತು ಎಲ್ಲ ಪ್ರಾಕ್ಟಿಕಲಾಗಿ ನೋಡ್ಬೋದು. ನಾನು ಕೂಡ ಇವತ್ತು ಬೆಳಗಿನ ಕೂಡ ನಾನು ಥಿಂಕ್ ಮಾಡ್ತಾ ಇದ್ದೀನಿ, ಕೇಳೋರು ಯಾರು ಇಲ್ವಾ? ಒಬ್ಬ ಕಾಮನ್ ಸೆನ್ಸ್ ಇರೋನು ಮಾಡೋಂಥ ಕೆಲಸನೇ ಇದು. ಯಾಕಂದರೆ ತುಂಬ ಹತ್ತಿರದಲ್ಲಿ ಲೇಡಿ ಕ್ವಶನ್ ಹಾಸ್ಪಿಟ್ಲು ಕೂಡ ಇದೆ. ಎಷ್ಟೋ ಗರ್ಭಿಣಿಯರು ಕೂಡ ಪ್ರತಿದಿನ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಅವರಿಗೆ ಈ ರೋಡ್ ಕ್ರಾಸ್ ಮಾಡಿ ಹೋಗೋಂಥ ಸಂದರ್ಭದಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ, ಇವತ್ತು ಪಬ್ಲಿಕ್ಕಿಗೆ ಎಷ್ಟು ಕಷ್ಟ ಆಗ್ತಿದೆ ಅನ್ನೋದು ಈ ಬ್ಯಾರಿಕೇಡ್ ಹಾಕಿದ ನಂತರನೇ ಈ ಥರ ಒಂದು ಕ್ರೌಡ್ ಇವತ್ತು ಇಲ್ಲಿ ಸೇರಿರೋದು. ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಇದೊಂದು ಮಾಡಿರೋದು ಇದೊಂದು ಒಂಥರ ಕೃತ್ಯ ಅಂತಲೇ ಹೇಳ್ಬೋದು. ಇದು ಏನಕ್ಕೋಸ್ಕರ, ಯಾವ ಅಡ್ವಾಂಟೇಜ್ ಮೇಲೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಆದಷ್ಟು ಬೇಗ ಇದನ್ನು ತೆರವುಗೊಳಿಸಬೇಕು. ಜನಸಾಮಾನ್ಯರಿಗೆ ಇದನ್ನು ಒಂದು ಕ್ಲಿಯರ್ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ಸಮಸ್ಯೆ ಕ್ರಿಯೇಟ್ ಆಗ್ತಿದೆ. ನಾಳೆ ಸಹ ಇದು ಯಾವ ಲೆವೆಲ್ಗೆ ಹೋರಾಟನೂ ಮಾಡ್ಬೋದು ಜನಗಳು, ಯಾಕಂದರೆ ಅಷ್ಟು ತೊಂದರೆ ಆಗ್ತಾ ಇದೆ. ಇಷ್ಟೊಂದು ಇಲ್ಲಿ ನೋಡಿ, ಈ ನಿಮ್ಮ ಲೇಡಿ ಕ್ವಶನ್ ಹಾಸ್ಪಿಟಲ್ ಹತ್ರ ಕೆಲವೊಂದು ಬಸ್ ಸ್ಟ್ಯಾಂಡ್ ಇತ್ತು, ಅದನ್ನು ಕೂಡ ತೆರವುಗೊಳಿಸಿದ್ದಾರೆ. ಆಗ ಜನಸಾಮಾನ್ಯ ಎಲ್ಲಿಂದ ಬಸ್ ಹತ್ತೋದು, ಯಾವ ಥರ ಕ್ರಾಸ್ ಮಾಡೋದು, ಯಾವ ಥರ ಒಂದು ಗರ್ಭಿಣಿ ಹೆಂಗಸು ಒಂದು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿಂದ 100 ಮೀಟರ್ ದಾಟಿ ಹೋಗೋಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇಷ್ಟೊಂದು ನೀಟಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ. ದಯವಿಟ್ಟು ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕಂತ ಸಾರ್ವಜನಿಕರ ಪರವಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಕಡೆಯಿಂದ ಹೋಗುವ ಎಲ್ಲ ವೆಹಿಕಲ್ಗೆ ತೊಂದರೆ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ನಾವು ಆ ಕಡೆಯಿಂದ ಆಟೋ ಓಡಿಸ್ಕೊಂಡು ಬರುವಾಗ ಪಬ್ಲಿಕ್ಕನ್ನು ನಾವು ಈ ರೋಡ್ ನಡುವಲ್ಲಿ ಇಳಿಸಬೇಕಾಗ್ತದೆ. ಯಾಕಂದರೆ ಆ ಕಡೆ ಕ್ರಾಸ್ ಮಾಡಿಗೋಸ್ಕರ ನಮಗೆ ಆ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಇಲ್ಲಿಂದ ಹಿಂದಿಗೆನಿಂದ ಪೊಲೀಸ್ನವರು ನಮ್ಮನ್ನು ಓಡಿಸ್ತಾರೆ, ನೀವು ಇಲ್ಲಿ ನಿಲ್ಲಿಸಬಾರ್ದು ಹೋಗಿ ಅಂತೇಳಿ. ನಾವು ಸೀದಾ ಹೋಗಿ ಒಂದು ರೌಂಡ್ ಹೊಡೆದು ಪುನಃ ಇಲ್ಲಿಗೆ ತಂದು ಬಿಡಲಿಕ್ಕೆ ಬರಬೇಕು. ತುಂಬ ಸಮಸ್ಯೆ ಮಾಡ್ತಾ ಇದ್ದಾರೆ. ಆದರೂ ನಮಗೆ ಪ್ಯಾಸೆಂಜರ್ ಮಿನಿಮಮ್ ಕೊಡೋದು 35 ಅಮೌಂಟು. ನಮಗೆ ಜಾಸ್ತಿ ತೆಗಿಲಿಕ್ಕೆ ಆಗಲ್ಲ. ನಮ್ಮನ್ನು ಯಾಕೆ ಸುತ್ತಾರಿಸ್ತೀರಂತ ಅವರು ನಮ್ಮನ್ನು ಸತಾಯಿಸ್ತಾರೆ.